ಮಲಗಿದ್ದ ತುಳು ಪ್ರೇಕ್ಷಕ ಎದ್ದು ಚಿತ್ರಮಂದಿರದತ್ತ ಹೆಜ್ಜೆ ಹಾಕ್ತಾ ಇದ್ದಂತೆ ಮಕಾಡೆ ಮಲಗಿದ್ದ ಕೋಸ್ಟಲ್ ವುಡ್ ಕೂಡ ಮೈಕೆಡವಿ ನಿಂತಿದೆ. ಒಂದರ ಹಿಂದೊಂದರಂತೆ ಬ್ಲಾಕ್ ಬಸ್ಟರ್ ಚಿತ್ರಗಳು ತೆರೆಗೆ ಅಪ್ಪಳಿಸಲು ಸಜ್ಜಾಗಿ ನಿಂತಿದ್ದು, ಡಿಸೆಂಬರ್ ತಿಂಗಳಲ್ಲಿ ಪ್ರೇಕ್ಷಕರಿಗೆ ಮನರಂಜನೆಯ ರಸದೌತಣ ಸಿಗಲಿದೆ. ಯಸ್, ಈಗಾಗಲೇ ನಾವು ಯಾವ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಗೆಸ್ ಮಾಡಿರ್ಬೋದು. ಯಸ್, ಅದೇ ಒನ್ ಅಂಡ್ ಓನ್ಲಿ ಆಟಿಡೊಂಜಿ ದಿನ. ಕಳೆದ ಹಿಂದಿನ ಸಂಚಿಕೆಯೊಂದರಲ್ಲಿ ಆಟಿಡೊಂಜಿ ದಿನ ಚಿತ್ರ ಡಿಸೆಂಬರ್ 6ಕ್ಕೆ ತೆರೆ ಕಂಡ್ರೆ ಎದುರಿಸಬೇಕಾದ ಸ್ಕ್ರೀನಿಂಗ್ ಸಮಸ್ಯೆಯ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಕೊಟ್ಟಿದ್ವಿ. ಈ ಬಗ್ಗೆ ಎಚ್ಚೆತ್ತ ಚಿತ್ರತಂಡ ಇದೀಗ ಚಿತ್ರಮಂದಿರಗಳನ್ನು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದೆ. ತುಳುನಾಡಿನಾದ್ಯಂತ ಏಕಕಾಲದಲ್ಲಿ ತೆರೆ ಕಾಣಲಿರೋ ಆಟಿಡೊಂಜಿ ದಿನ ಚಿತ್ರಕ್ಕೆ ಮೈನ್ ಥಿಯೇಟರ್ ಕೂಡ ಸಿಕ್ಕಿದ್ದು, ನಿರೀಕ್ಷೆಗೂ ಮೀರಿದ ಚಿತ್ರಮಂದಿರಗಳ ಲಿಸ್ಟೇ ಇದೆ. ಈಗಾಗಲೇ ಮಂಗಳೂರಿನ ಜ್ಯೋತಿ ಆಟಿಡೊಂಜಿ ದಿನ ಚಿತ್ರಕ್ಕೆ ಮೇನ್ ಥಿಯೇಟರ್ ಎಂದು ಅಧಿಕೃತವಾಗಿ ಕನ್ಫರ್ಮ್ ಆಗಿದೆ. ಜ್ಯೋತಿ ಕನ್ಫರ್ಮ್ ಆಗ್ತಿದ್ದಂತೆ ಉಡುಪಿಯ ಕಲ್ಪನಾ ಚಿತ್ರಮಂದಿರ ಕೂಡ ತನ್ನ ಪರದೆಯನ್ನು ಆಟಿಡೊಂಜಿ ದಿನ ಚಿತ್ರಕ್ಕೆ ನೀಡಿದೆ. ಉಳಿದಂತೆ ಮಂಗಳೂರಿನ 3, ಮಣಿಪಾಲದ 2 ಮಲ್ಟಿ ಸ್ಕ್ರೀನ್ ಸೇರಿದಂತೆ ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಕಾರ್ಕಳ, ಸುರತ್ಕಲ್, ಮೂಡಬಿದ್ರೆ, ಬೈಂದೂರು ಹಾಗೆ ಕಾಸರಗೋಡಿನ ಕೃಷ್ಣ ಚಿತ್ರಮಂದಿರದಲ್ಲಿ ಆಟಿಡೊಂಜಿ ದಿನ ಏಕಕಾಲಕ್ಕೆ ತೆರೆ ಕಾಣಲಿದೆ. ತುಳುನಾಡಿನ ಪ್ರತಿ ಸೆಂಟರ್ಗಳಲ್ಲೂ ತೆರೆ ಕಾಣಲಿರೋ ಆಟಿಡೊಂಜಿ ದಿನ ಚಿತ್ರ ಸ್ಕ್ರೀನಿಂಗ್ ವಿಚಾರದಲ್ಲಿ ಗೆದ್ದಿದೆ. ಇನ್ನು ಡಿಸೆಂಬರ್ 6ಕ್ಕೆ ತೆರೆಗೆ ಅಪ್ಪಳಿಸಲಿರೋ ಈ ಚಿತ್ರದ ವಿಶೇಷತೆ ಏನೆಂದು ಕೇಳಿದ್ರೆ, ಪ್ರತಿಯೊಬ್ಬರು ಚಿತ್ರಮಂದಿರದತ್ತ ಕುಟುಂಬ ಸಮೇತರಾಗಿ ಹೋಗೇ ಬಿಡ್ತೀರಾ. ಹಾರಿಸ್ ಕೊಣಾಜೇಕಲ್ ನಿರ್ದೇಶನದ ರಾಧಾಕೃಷ್ಣ ನಾಗರಾಜ್ ನಿರ್ಮಾಣದ ಆಟಿಡೊಂಜಿ ದಿನ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ. ತುಳುವರಿಗೆ ಬೇಕಾದ ಹೊಟ್ಟೆ ಹುಣ್ಣಾಗಿಸೋ ಹಾಸ್ಯ, ಮುದ ನೀಡುವ ಸಂಗೀತ, ಪ್ರೀತಿ, ಸ್ನೇಹ, ಸೆಂಟಿಮೆಂಟ್ ಇವೆಲ್ಲವೂ ಚಿತ್ರದ ಹೈಲೈಟ್ಸ್. ಕ್ವಾಲಿಟಿಯಲ್ಲಿ ಯಾವುದೇ ರಾಜಿ ಇಲ್ಲದಂತೆ ತಯಾರಾದ ಆಟಿಡೊಂಜಿ ದಿನ ಚಿತ್ರದ ಪ್ರತಿ ಫ್ರೇಮ್ ಕೂಡ ತುಂಬಾನೇ ಶ್ರೀಮಂತಿಕೆಯಿಂದ ಕೂಡಿದೆ. ಇನ್ನು ಕೋಸ್ಟಲ್ ವುಡ್ ನ ದಿಗ್ಗಜರೇ ಚಿತ್ರಕ್ಕೆ ಬಣ್ಣ ಹಚ್ಚಿದ್ರಿಂದ ಅವರ ಅಭಿನಯ ಹಾಗೆ ಹಾಸ್ಯದ ಬಗ್ಗೆ ನಾವು ನಿಮ್ಗೆ ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಆಟಿಡೊಂಜಿ ದಿನ ಪ್ರತಿಯೊಬ್ಬ ತುಳುವನ ನಿರೀಕ್ಷೆಗೂ ಮೀರಿದ ಚಿತ್ರವಾಗಲಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಒಟ್ಟಿನಲ್ಲಿ ಚಿತ್ರ ಬಿಡುಗಡೆಗೂ ಮುನ್ನವೇ ಆಟಿಡೊಂಜಿ ದಿನ ಗೆಲುವು ಖಚಿತಪಡಿಸಿಕೊಂಡಿದೆ ಅಂದ್ರೆ ಇದು ಅತಿಶಯೋಕ್ತಿಯಲ್ಲ. ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.